ಕರಾವಳಿ ಕರ್ನಾಟಕ ಸಹಿತ ನೆರೆ ರಾಜ್ಯಗಳಾದ ಕೇರಳ, ಗೋವಾದಲ್ಲಿ ತನ್ನ ಕಣ್ಣಿನ ಚಿಕಿತ್ಸಾ ಕೇಂದ್ರಗಳನ್ನು ಹೊಂದಿ ಹೆಸರು ಗಳಿಸಿರುವ ಪ್ರಸಾದ್ ನೇತ್ರಾಲಯದ ಮೂಡುಬಿದ್ರೆಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯು ಮಾರ್ಚ್ 16ರಂದು ಬೆಳಿಗ್ಗೆ ಜೈನಪೇಟೆಯ ಬಡಗ ಬಸದಿ ಎದುರು ಇರುವ ಫಾರ್ಚೂನ್ 2 ಕಟ್ಟಡದ ಮೊದಲ ಮಹಡಿಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದು ಪ್ರಸಾದ್ ನೇತ್ರಾಲಯ ಸಮೂಹ ಆಸ್ಪತ್ರೆಗಳ ವೈದ್ಯಕೀಯ ನಿರ್ದೇಶಕರಾದ ಡಾ ಕೃಷ್ಣ ಪ್ರಸಾದ್ ಕೂಡ್ಲು ತಿಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. 2002ರಲ್ಲಿ ಉಡುಪಿಯಲ್ಲಿ ಪ್ರಾರಂಭಗೊಂಡ ಈ ನೇತ್ರಾಲಯವು ಕಳೆದ 23 ವರ್ಷಗಳಿಂದ ಕಣ್ಣಿನ ಚಿಕಿತ್ಸೆಯಲ್ಲಿ ತನ್ನ ಪರಿಣಿತಿಯನ್ನ ಸ್ಥಾಪಿಸುವ ಮೂಲಕ ಮಂಗಳೂರು, ಸುಳ್ಯ, ತೀರ್ಥಹಳ್ಳಿ, ಶಿವಮೊಗ್ಗ, ಗೋವಾ, ಪುತ್ತೂರು ಹಾಗೂ ಕಾಸರಗೋಡಿನಲ್ಲಿ ಚಿಕಿತ್ಸಾ ಕೇಂದ್ರಗಳನ್ನು ಹೊಂದಿದ್ದು ಇದೀಗ ಮೂಡಬಿದ್ರೆಯಲ್ಲಿ ಸೇವೆಗೆ ಮುಂದಾಗಿದೆ ಎಂದವರು ಮಾಹಿತಿ ನೀಡಿದರು. ಈ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಪೊರೆ, ರೆಟಿನಾ, ಗ್ಲೋಕೋಮಾ, ಮೆಳ್ಳೆ ಕಣ್ಣು, ಮಕ್ಕಳ ಕಣ್ಣಿನ ಚಿಕಿತ್ಸೆ, ಕಣ್ಣಿನ ಕರಿಗುಡ್ಡೆ ಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಕಾಂಟ್ಯಾಕ್ಟ್ ಲೆನ್ಸ್ ಕ್ಲಿನಿಕ್ಗಳನ್ನೊಳಗೊಂಡಂತೆ ಲೇಸರ್, ಕಣ್ಣಿನ ಪೊರೆ ಚಿಕಿತ್ಸೆ, ಲಾಸಿಕ್, ಸ್ಮೈಲ್ ಮುಂತಾದ ಕನ್ನಡಕ ರಹಿತ ಮಾಡುವಂತಹ ಚಿಕಿತ್ಸೆ, ವಿಶ್ವದಲ್ಲಿಯೇ ನೂತನ ತಂತ್ರಜ್ಞಾನದ ರೋಬೋಟಿಕ್ ಕಣ್ಣಿನ ಪೊರೆ ಚಿಕಿತ್ಸೆ ಮುಂತಾದ ಎಲ್ಲ ವಿಭಾಗಗಳನ್ನು ಹೊಂದಿದ್ದು ಕಣ್ಣಿನ ಎಲ್ಲ ತೊಂದರೆಗಳಿಗೂ ಒಂದೇ ಸೂರಿನಡಿ ಚಿಕಿತ್ಸೆ ದೊರೆಯುವಂತಹ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದ ಅವರು, ಸಮಾಜದ ಕಟ್ಟಕಡೆಯ ಜನರಿಗೂ ಪ್ರಯೋಜನ ಸಿಗಬೇಕು ಎಂಬ ಉದ್ದೇಶದಿಂದ ಈ ಸೌಲಭ್ಯವನ್ನು ಮೂಡಬಿದ್ರೆಯಲ್ಲೂ ಒದಗಿಸಲಾಗುತ್ತಿದೆ ಎಂದರು. ಮೂಡಬಿದ್ರೆ ಜೈನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಆಶೀರ್ವದಿಸಲಿದ್ದು ನೂತನ ಆಸ್ಪತ್ರೆಯನ್ನ ಡಾ ಮೋಹನ್ ಆಳ್ವ ಅವರು ಉದ್ಘಾಟಿಸಲಿದ್ದಾರೆ. ಶಾಸಕ ಉಮಾನಾಥ್ ಕೋಟ್ಯಾನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಮಾಜಿ ಶಾಸಕ ಕೆ ಅಭಯಚಂದ್ರ ಜೈನ್, ಪುರಸಭಾಧ್ಯಕ್ಷೆ ಜಯಶ್ರೀ ಕೇಶವ್, ಪುರಸಭಾ ಸದಸ್ಯ ಪಿಕೆ ಥೋಮಸ್, ಮಹೇಂದ್ರ ವರ್ಮಾ ಜೈನ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಕಳೆದ 23 ವರ್ಷಗಳಲ್ಲಿ ಸುಮಾರು 2 ಲಕ್ಷದಷ್ಟು ಜನರ ಕಣ್ಣಿನ ಬೇರೆ ಬೇರೆ ರೀತಿಯ ಆಪರೇಷನ್ಗಳನ್ನು ಮಾಡಲಾಗಿದ್ದು ಹೆಚ್ಚಿನ ಆಪರೇಷನ್ಗಳನ್ನು ಉಚಿತವಾಗಿಯೇ ಮಾಡಲಾಗಿದೆ. 40,000ದಷ್ಟು ಉಚಿತ ಶಿಬಿರಗಳನ್ನು ಮಾಡಲಾಗಿದೆ ಎಂದ ಅವರು, ಸಮಾಜದ ಎಲ್ಲಾ ವರ್ಗದ ಜನರಿಗೂ ಪ್ರಯೋಜನವಾಗಲಿ ಎಂಬ ಉದ್ದೇಶದಿಂದ ವಿಶ್ವದರ್ಜೆಯ ಫೆಸಿಲಿಟಿಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಎಂದರು. ಅಲ್ಲದೆ ಮಂಗಳೂರು, ಉಡುಪಿಯಿಂದ ವಾರದ ನಡುವೆ ನುರಿತ ತಜ್ಞರು ಮೂಡಬಿದ್ರೆಯ ಆಸ್ಪತ್ರೆಗೆ ಭೇಟಿ ಕೊಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಂಬಂಧಪಟ್ಟ ಗ್ರಾಮಾಂತರ ಪ್ರದೇಶದಲ್ಲಿಯೂ ಕೆಲವೊಂದು ಉಚಿತವಾದಂಥ ಒಂದು ಕ್ಯಾಂಪ್ಗಳನ್ನು ನಡೆಸಿದ್ದು ನಾವು ಇದು ನಿಶ್ಚಯ ಮಾಡಿದ್ದೇವೆ. ಈ ಒಂದು ಮೂಡುಬಿದ್ರೆಯ ಪ್ರಸಾದ್ ನೇತ್ರಾಲಯದ ಈ ಒಂದು ಆರಂಭೋತ್ಸವವು ಇದೇ ಭಾನುವಾರ 16ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಇಲ್ಲಿಯ ಜೈನಪೇಟೆ ಬಸದಿ ಎದುರಿರುವಂಥ ಫಾರ್ಚೂನ್ 2 ಕಟ್ಟಡದ ಮೊದಲ ಮಹಡಿಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಈ ಒಂದು ನೂತನ ಕಟ್ಟಡವನ್ನು ಜೈನ್ ಮಠ ಮೂಡುಬಿದ್ರೆಯ ಪರಮ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಮ ಸ್ವಾಮೀಜಿಯವರು ದೀಪ ಬೆಳಗಿಸಿ ಶುಭಾರಂಭಗೊಳಿಸಲಿದ್ದಾರೆ. ನೂತನ ಆಸ್ಪತ್ರೆಯ ಒಂದು ವಿಭಾಗವನ್ನು ನಮ್ಮ ಸನ್ಮಿತ್ರರು, ನಮ್ಮ ಮಾರ್ಗದರ್ಶಕರಾದಂಥ ಆಳ್ವಾಸ್ ಎಜುಕೇಷನ್ನ ಡಾಕ್ಟರ್ ಮೋಹನ್ ಆಳ್ವ ಅವರು ನಿರ್ವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಿತ್ರರಾದಂಥ ಮೂಡುಬಿದ್ರೆಯ ಜನಪ್ರಿಯ ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂಥ ಅಭಯಚಂದ್ರ ಜೈನ್ರು ಮತ್ತು ನಮ್ಮ ಮಹೇಂದ್ರ ವರ್ಮ ಜೈನ್ರು, ವಿರೋಧ ಪಕ್ಷ ನಾಯಕರಾದಂಥ ಪಿಕೆ ಥಾಮಸ್ ಅವರು, ನಗರಸಭಾಧ್ಯಕ್ಷ ಆದಂಥ ಜಯಶ್ರೀ ಕೇಶವ್ ಅವರು ಎಲ್ಲರೂ ಈ ಒಂದು ಪ್ರಸಾದ್ ನೇತ್ರಾಲಯ ಈವರೆಗೂ ಸುಮಾರಾಗಿ 1.5 ಲಕ್ಷದವರೆಗೂ ನಾವು ಕಣ್ಣಿನ ಆಪರೇಷನ್ ಕಳೆದ 25 ವರ್ಷದಲ್ಲಿ 1.5-2 ಲಕ್ಷದವರೆಗೂ ಕಣ್ಣಿನ ಬೇರೆ ಬೇರೆ ರೀತಿಯ ಆಪರೇಷನ್ಗಳನ್ನು ಮಾಡಿದ್ದೇವೆ. ಕೇವಲ ಅದರಲ್ಲಿ ಸಾಧಾರಣ ಒಂದು 30-40% ನಾವು ಅರೌಂಡ್ 1 ಲ್ಯಾಕ್ ನಾವು ಉಚಿತವಾಗಿ ಆಪರೇಷನನ್ನು ಮಾಡಿದ್ದೇವೆ. ಅದಷ್ಟೇ ಅಲ್ಲ, ನಾವು ಸಾಧಾರಣ ಒಂದು 35,000-40,000 ಸಾವಿರದವರೆಗೂ ಉಚಿತ ಕ್ಯಾಂಪ್ಗಳನ್ನು ಸಮೇತ ನಾವು ಬೇರೆ ಬೇರೆ ಜಾಗದಲ್ಲಿ ಮಾಡಿದ್ದೇವೆ. ನಾವು ಹೋಗದಿದ್ದಂಥ ನಾವು ಜಾಗವೇ ಇಲ್ಲ. ಈವನ್ ನೆರೆ ರಾಜ್ಯವಾದಂಥ ಗೋವಾ ಇರ್ಬೋದು, ಕೇರಳ ಇರ್ಬೋದು, ಅಥವಾ ಈವನ್ ಗುಜರಾತ್ನಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಸಮೇತ ನಾವು ಉಚಿತವಾದಂಥ ಕ್ಯಾಂಪನ್ನು ಮಾಡ್ಕೊಂಡು ಬಂದಿದ್ದೀವಿ.
ಈ ಸಂದರ್ಭದಲ್ಲಿ ಪ್ರಸಾದ್ ನೇತ್ರಾಲಯದ ಸಮೂಹ ಆಸ್ಪತ್ರೆಗಳ ನಿರ್ದೇಶಕಿ ರಶ್ಮಿ ಕೃಷ್ಣ ಪ್ರಸಾದ್, ಪ್ರಸಾದ್ ನೇತ್ರಾಲಯ ಮೂಡಬಿದರೆಯ ನಿರ್ದೇಶಕರಾದ ಡಾಕ್ಟರ್ ಸ್ಮೃತಿ ಹಾಗೂ ಡಾಕ್ಟರ್ ವಿಕ್ರಮ್ ಜೈನ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದರೆ. Volkswagen Mangalore, Airport Road, Yeyadi, Mangalore. Volkswagen.